ನಳಿನ್ ಕುಮಾರ್ ಕಟೀಲ್ ಒಬ್ಬ ಸೂಕ್ಷ್ಮ ಜೀವಿ. ಅವರದ್ದು ಎನ್ನಲಾದ ಧ್ವನಿ ಸುರುಳಿ ಅವರದ್ದಲ್ಲ ಎಂದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು, ನನಗೆ ಆ ಆಡಿಯೋದ ಮೇಲೆ ಸಂಶಯ ಇದೆ. ಅದರಲ್ಲಿ ಇರುವ ಧ್ವನಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರದ್ದಲ್ಲ. ಅವರ ವಿರುದ್ಧ ಸೂಕ್ತ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಿಸುತ್ತೇನೆ. ಈ ರೀತಿ ನಕಲಿ ಆಡಿಯೋ ಸೃಷ್ಟಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಸಂಘಟನೆ ಸೂತ್ರ ಗೊತ್ತಿದ್ದವರು ಮತ್ತು ಬಹಳ ಸೂಕ್ಷ್ಮಮತಿಗಳು, ಸ್ಪಷ್ಟ ಇರಲಿ, ಬಹಳ ಸೂಕ್ಷ್ಮಮತಿಗಳು. ನಳಿನ್ ಕುಮಾರ್ ಅಂತ ಸಂಘಟನೆ ಸೂತ್ರ ಗೊತ್ತಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷರೊಬ್ಬರು ಈ ಆಡಿಯೋಗಳ ಹೆಸರಿನಲ್ಲಿ ಹರಿಯಬಿಟ್ಟಿದ್ದಾರಲ್ಲ, ನನಗೆ ಶಂಕೆ ಆಡಿಯೋ ಧ್ವನಿಸುರುಳಿಯ ಮೇಲೆ ಇದೆ. ನನಗಿರೋ ಶಂಕೆ ಆಡಿಯೋದಲ್ಲಿ ಆಡಿಯೋ ಅಂತ ಏನು ಪ್ರಕಟ ಆಗಿದೆ, ಪ್ರಸಾರ ಆಗಿದೆ, ಆ ಧ್ವನಿಸುರುಳಿಯೇ ಮೇಲೆ ನನಗೆ ಶಂಕೆ ಇದೆ. ಅದಕ್ಕೋಸ್ಕರ ನಾನು ಆಗ್ರಹ ಮಾಡಿದ್ದೇನೆ ಮುಖ್ಯಮಂತ್ರಿಯವರಿಗೆ, ತಕ್ಷಣ ಈ ಆಡಿಯೋ ಬಗ್ಗೆ ತನಿಖೆ ಮಾಡಬೇಕು. ಯಾರು ಕುಚೋದ್ಯರಾಗಿದ್ದಾರೆ ಅಥವಾ ಯಾರು ಸುಳ್ಳು ಆಡಿಯೋವನ್ನು ಬಿಟ್ಟುಕೊಟ್ಟಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಮುಖ್ಯಮಂತ್ರಿ ಈಗಾಗಲೇ ಮಾಡಿದ್ದೇನೆ. ಅದು ತನಿಖೆ ನಡೆಯುತ್ತೆ. ನನಗನ್ನಿಸುತ್ತೆ ನಳಿನ್ ಕುಮಾರ್ ಅವರ ಸ್ವರಭಾರ ಇದಲ್ಲ.